ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಜನತಾದಳ ಮಹಿಳಾ ಘಟಕದ ವತಿಯಿಂದ ಮಹಿಳಾ ಸಮಾವೇಶ, ಮಹಿಳಾ ದಿನಾಚರಣೆ ಮತ್ತು ಸಾಮರಸ್ಯ ಸಂಗಮವು ಮಾರ್ಚ್ 21ರಂದು ಕದ್ರಿಯಲ್ಲಿರುವ ಲಯನ್ಸ್ ಅಶೋಕ್ ಸೇವಾ ಭವನದಲ್ಲಿ ಆಯೋಜಿಸಲಾಗಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಸುಮತಿ ಎಸ್ ಹೆಗ್ಡೆ ಅವರು, ಮಾರ್ಚ್ 8ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳಾ ಸಬಲೀಕರಣಕ್ಕಾಗಿ ಹಾಗೂ ಮಹಿಳೆಯರ ಮಧ್ಯೆ ಸಂಘಟಿತ ಶಕ್ತಿ ರೂಪುಗೊಳ್ಳಲು ಸ್ಫೂರ್ತಿ ನೀಡತಕ್ಕಂತಹ ದಿನ. ಇದರ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರ ಮಧ್ಯೆ ಸಂಘಟನೆಯನ್ನ ಬಲಿಷ್ಠಗೊಳಿಸಲು ಮಹಿಳಾ ಸಮಾವೇಶವನ್ನ ಆಯೋಜಿಸಲಾಗಿದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆ, ಸಾಮರಸ್ಯ ನಶಿಸಿ ಹೋಗುವಂತಹ ಸಂದರ್ಭದಲ್ಲಿ ಸೌಹಾರ್ದತೆಯನ್ನ ಇನ್ನಷ್ಟು ಬಲಿಷ್ಠಗೊಳಿಸಬೇಕು, ಜನತೆಯ ಮಧ್ಯೆ ಸಾಮರಸ್ಯವನ್ನ ಮೂಡಿಸಬೇಕು ಎಂಬ ನಿಟ್ಟಿನಲ್ಲಿ ಸಾಮರಸ್ಯ ಸಂಗಮವನ್ನ ಆಯೋಜಿಸಲಾಗಿದೆ. ಇನ್ನು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಮಾವೇಶವನ್ನ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ವೈಎಸ್ವಿ ದತ್ತಾ ಆಗಮಿಸಲಿದ್ದಾರೆ. ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಲೀಲಾವತಿ ಆರ್ ಪ್ರಸಾದ್, ವಿಧಾನ ಪರಿಷತ್ನ ಸದಸ್ಯ ಬಿಎಂ ಫಾರೂಕ್, ಎಸ್ಎಲ್ ಭೋಜೇಗೌಡ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಮಹಿಳಾ ಸಮಾವೇಶವು ಮಾರ್ಚ್ 21ನೇ ತಾರೀಕಿಗೆ ಕದ್ರಿ ಸರ್ಕಿಟ್ ಹೌಸ್ ಹತ್ತಿರ ಅಶೋಕ್ ಭವನ ಅಲ್ಲಿ ನಡೀತಾ ಇದೆ. ಅದನ್ನು ನಮಗೆ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಉದ್ಘಾಟಕರಾಗಿ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬಹಳ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ. ಹಾಗೆ ನಮ್ಮ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ ಶ್ರೀಮತಿ ಲೀಲಾವತಿ ಆರ್ ಪ್ರಸಾದ್, ಮಾಜಿ ಸಚಿವರು, ಅವರು ಸಂತೋಷದಿಂದ ನಮ್ಮ ಪ್ರೋಗ್ರಾಮಿಗೆ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಅದು ಅಲ್ಲದೆ ಸನ್ಮಾನ್ಯ ನಮ್ಮ ಬಿಎಂ ಫಾರೂಕ್ ಅವರು, ಮಂಗಳೂರಿನ ನಮಗೆ ಪ್ರತಿಭೆ ತರುವಂಥ ಒಂದು MLC ಅವರು, ಹಾಗೆ ಭೋಜೇಗೌಡ ಅವರು ಇಬ್ಬರು ಸಹ ಬಹಳ ಖುಷಿಯಿಂದ ಈ ಫಂಕ್ಷನ್ಗೆ ಬರ್ತಾ ಇದ್ದಾರೆ. ಹಾಗೆ ಬಿ ಲಿಂಗಯ್ಯ ಅವರು, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಹಾಗೆ ನಮ್ಮ ಅಧ್ಯಕ್ಷರು ಮಹಮ್ಮದ್ ಕುನ್ನಿ ಅವರು ಬಹಳ ಸಹಕಾರದಿಂದ ನಮಗೆ ಈ ಒಂದು ಮಹಿಳಾ ಸಮಾವೇಶ ಮಾಡಲಿಕ್ಕೆ ತುಂಬಾ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಪದಾಧಿಕಾರಿಗಳಾದ ಚೂಡಾಮಣಿ, ವೀಣಾ ಜಯಶೆಟ್ಟಿ, ಶ್ರೀಮಣಿ, ಕವಿತಾ, ಸುಕನ್ಯಾ, ನಿರ್ಮಲಾ ಉಪಸ್ಥಿತರಿದ್ದರು.